ನಮಸ್ಕಾರ ವೀಕ್ಷಕರೇ. ಆತ ಮಾಡಿದ ಸಾಧನೆ ಅಂದ್ರೆ ಒಂದೆರಡಲ್ಲ, ಹಿಂದೂಗಳನ್ನ ಬಲವಂತವಾಗಿ ಮತಾಂತರ ಮಾಡಿದ್ದು, ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿದ್ದು, ಕಣ್ಣಿಗೆ ಕಾಣುವ ಹೆಣ್ಣನ್ನೆಲ್ಲ ಅಪಹರಿಸಿ ತನ್ನ ಕಾಮತೃಷೆಯನ್ನ ತೀರಿಸಿಕೊಂಡಿದ್ದು, ಹಾಗೂ ಸಾಮ್ರಾಜ್ಯಗಳನ್ನ ಲೂಟಿ ಮಾಡಿದ್ದು. ಇಂತಹ ಕೆಟ್ಟ ಕೆಲಸಗಳನ್ನ ಮಾಡಿ ಕುಖ್ಯಾತಿ ಪಡೆದವನೇ ಮಹಾಕ್ರೂರಿ ಔರಂಗಜೇಬ. ಇತಿಹಾಸ ಓದಿದವರೆಲ್ಲರಿಗೂ ಕೂಡ ಸ್ವಲ್ಪವಾದರೂ ಅರಿವಿರುತ್ತದೆ ಈ ಮನುಷ್ಯನ ಬಗ್ಗೆ. ಆದರೆ ಕೆಲವು ಪುಸ್ತಕಗಳಲ್ಲಿ ಆತನ ಬಗ್ಗೆ ವರ್ಣರಂಜಿತ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆಯೇ ಹೊರತು ಆತ ಮಾಡಿದ ಕೆಟ್ಟ ಕೆಲಸಗಳ ಬಗ್ಗೆ ಅಲ್ಲ. ಅಷ್ಟಕ್ಕೂ ಈ ಔರಂಗಜೇಬನ ಇನ್ನೊಂದು ಮುಖವನ್ನ ನಾವಿವತ್ತು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ತಪ್ಪದೇ ಒತ್ತಿ. ಪ್ರಿಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಹಲ್ಚಲ್ ಎಬ್ಬಿಸಿರುವಂತಹ ಸುದ್ದಿ ಅಂದ್ರೆ ಅದು ಉತ್ತರ ಪ್ರದೇಶದ ಬನಾರಸ್ನಲ್ಲಿರುವಂತಹ ಜ್ಞಾನವ್ಯಾಪಿ ಮಸೀದಿ. ಇದನ್ನ 1669ರಲ್ಲಿ ಮೊಘಲರ ದೊರೆ ಔರಂಗಜೇಬ ಹಳೆಯ ಶಿವ ದೇವಾಲಯದ ಸ್ಥಳದಲ್ಲಿ ನಿರ್ಮಿಸಿದ್ದಾನೆ ಎನ್ನಲಾಗ್ತಾ ಇದೆ. ಈ ಸ್ಥಳವು ಮೂಲತಃ ವಿಶ್ವೇಶ್ವರ ದೇವಸ್ಥಾನವನ್ನ ಬನಾರಸ್ನ ಅತ್ಯಂತ ಪ್ರಸಿದ್ಧವಾದಂತಹ ಬ್ರಾಹ್ಮಣ ಕುಟುಂಬದ ನಾರಾಯಣ ಭಟ್ಟರು ಸ್ಥಾಪಿಸಿದರು ಎನ್ನಲಾಗಿದೆ. ಪ್ರಸ್ತುತ ಈ ವಿಚಾರದ ಬಗ್ಗೆ ಅಲ್ಲ ನಾವೀಗ ಹೇಳೋಕೆ ಹೊರಟಿರುವುದು ಮಹಾಶಿವನ ದೇವಾಲಯವನ್ನೇ ಧ್ವಂಸ ಮಾಡಿ ಮಸೀದಿಯನ್ನ ನಿರ್ಮಿಸಿದಂತಹ ದೇಗುಲ ಧ್ವಂಸಕ ಔರಂಗಜೇಬನ ಬಗ್ಗೆ. ಅಷ್ಟಕ್ಕೂ ಅವನಿಗೆ ಹಿಂದೂ ಧರ್ಮದ ಬಗ್ಗೆ ಯಾಕಷ್ಟು ಕೋಪವಿತ್ತು, ತನ್ನ ಕೋಪವನ್ನ ಅವನು ಹೇಗೆ ತೀರಿಸಿಕೊಂಡ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊಘಲರ ಕಾಲದಲ್ಲಿ 3000ಕ್ಕೂ ಹೆಚ್ಚು ದೇಗುಲಗಳು ನಾಶವಾದರೆ ಅದರಲ್ಲಿ 1000ಕ್ಕೂ ಹೆಚ್ಚು ದೇಗುಲಗಳನ್ನ ನಾಶ ಮಾಡಿದಂತಹ ಕುಖ್ಯಾತಿಗೆ ಪಾತ್ರನಾಗುವವನು ಔರಂಗಜೇಬ. ಆದರೆ ಇದನ್ನೆಲ್ಲ ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿದೆ. ಔರಂಗಜೇಬ ಹಲವು ದೇಗುಲಗಳ ಮೇಲೆ ದಾಳಿ ಮಾಡಿದ ವಿಷಯವನ್ನ ಮುಚ್ಚಿಟ್ಟು ಔರಂಗಜೇಬ ದೇಗುಲಗಳನ್ನ ನಿರ್ಮಿಸಿದ, ಹಲವು ದೇಗುಲಗಳಿಗೆ ದಾನದತ್ತಿಯನ್ನ ನೀಡಿದ, ಹಲವು ದೇಗುಲಗಳ ಮರುನಿರ್ಮಾಣ ಮಾಡಿದ ಅಂತ ಸುಳ್ಳಿನ ಕಥೆಯನ್ನ ಕಟ್ಟಿ ನಮ್ಮನ್ನ ಮೂರ್ಖರನ್ನಾಗಿಸಲಾಗಿದೆ. ಅವರಿವರು ಉಲ್ಲೇಖಿಸಿದಂತಹ ಸುಳ್ಳಿನ ಕಟ್ಟುಕತೆಗಳನ್ನ ನಂಬಿ ನಾವು ಹಳ್ಳ ಹಿಡಿತಾ ಇದ್ದೇವೆ. ಅಮೆರಿಕದ ಖ್ಯಾತ ಇತಿಹಾಸ ತಜ್ಞ ವಿಲ್ ಡ್ಯುರೆಂಟ್ ಅವರು ಹೇಳುವ ಪ್ರಕಾರ ಭಾರತದ ಇತಿಹಾಸದಲ್ಲಿ ಔರಂಗಜೇಬನ ಆಳ್ವಿಕೆಯ ಕಾಲ ಅತ್ಯಂತ ಕೆಟ್ಟ ಕಾಲ. ಅಷ್ಟೇ ಅಲ್ಲ, ಪರಂಪರೆಯ ಅವನತಿಯ ಕಾಲವಾಗಿತ್ತು. ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್ ಇವರೆಲ್ಲರೂ ಕೂಡ ಹಿಂದೂ ದೇವಸ್ಥಾನಗಳ ಧ್ವಂಸಕ್ಕೆ ಅದಾಗಲೇ ಮುನ್ನುಡಿಯನ್ನ ಬರೆದು ಬಿಟ್ಟಿದ್ರು. ಅದನ್ನ ಮುಂದುವರೆಸಿಕೊಂಡು ಹೋದವನೇ ಔರಂಗಜೇಬ. ಆತನಷ್ಟು ದೇಗುಲವನ್ನ ಧ್ವಂಸ ಮಾಡಿದ ಮತ್ತೊಬ್ಬ ಮೊಘಲ್ ರಾಜನಿಲ್ಲ. ಆತ ದೇಗುಲಗಳನ್ನ ಧ್ವಂಸ ಮಾಡಿದ್ದು ಮಾತ್ರವಲ್ಲ, ಅದನ್ನ ಪುನರ್ ನಿರ್ಮಾಣ ಮಾಡಲೇಬಾರದು ಅಂತ ಕಟ್ಟಾಜ್ಞೆಯನ್ನ ಕೂಡ ಹೊರಡಿಸಿದ್ದ. ಒಂದು ವೇಳೆ ತನ್ನ ಮಾತನ್ನ ಮೀರಿ ಪುನರ್ ನಿರ್ಮಾಣ ಮಾಡಿದ್ದೇ ಆದರೆ ಅದನ್ನು ಕೂಡ ಧ್ವಂಸ ಮಾಡುತ್ತೇನೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದ. ಅಪಾರ ಸಂಖ್ಯೆಯ ಹಿಂದೂಗಳು ಭಾರತದಲ್ಲಿ ವಾಸವಾಗಿದ್ರಿಂದ ಮತ್ತೆ ದೇವಾಲಯವನ್ನ ನಿರ್ಮಿಸುವಂತಹ ಸಾಧ್ಯತೆಗಳು ಇರೋದ್ರಿಂದ ಅನೇಕ ದೇಗುಲಗಳನ್ನ ಕೆಡವಿದ ಜಾಗದಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡಿಸ್ತಾನೆ. ಔರಂಗಜೇಬ ಹಾನಿ ಮಾಡಿದ ದೇಗುಲಗಳಲ್ಲಿ ಮುಖ್ಯವಾದದ್ದು ಸೋಮನಾಥ ದೇವಾಲಯ, ಕಾಶಿ ವಿಶ್ವನಾಥ ದೇವಾಲಯ, ಮಥುರೆಯ ಕೃಷ್ಣ ದೇಗುಲ, ಮಥುರೆಯ ಗೋವಿಂದ ದೇವ ದೇಗುಲ, ಭೋಪಾಲ್ದ ವಿಜಯ ದೇಗುಲ, ನಾಸಿಕ್ನ ತ್ರಯಂಬಕೇಶ್ವರ ದೇವಾಲಯ ಹಾಗೂ ಹರಿಯಾಣದ ಭೀಮಾದೇವಿ ದೇಗುಲ ಪ್ರಮುಖವಾದದ್ದು. ಇವುಗಳಲ್ಲದೆ ಇನ್ನೂ ಹಲವಾರು ದೇವಾಲಯಗಳನ್ನು ಧ್ವಂಸ ಮಾಡಿ ಹಿಂದೂ ಧರ್ಮದ ಅವನತಿಗೆ ಕಾರಣನಾದವನು ಔರಂಗಜೇಬ. ಇವುಗಳನ್ನಲ್ಲದೆ ಇನ್ನೂ ಹಲವಾರು ದೇವಾಲಯಗಳನ್ನು ಧ್ವಂಸ ಮಾಡಿ ಹಿಂದೂ ಧರ್ಮವನ್ನ ನಾಶ ಮಾಡಬೇಕು ಅಂತ ಹೊರಟವನು ಈ ಔರಂಗಜೇಬ. ಅಷ್ಟಕ್ಕೂ ಈ ದೇಗುಲಗಳು ಹೇಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿತ್ತು. ಹಿಂದೂ ಧರ್ಮದ ಶ್ರೇಷ್ಠ ಪರಂಪರೆಯ ತವರೂರಾಗಿತ್ತು. ಸಂಸ್ಕೃತಿ ಪರಂಪರೆಯ ಶ್ರೀಮಂತಿಕೆ ಇತ್ತು. ಆಗೆಲ್ಲ ದೇವಾಲಯಗಳು ಪ್ರಮುಖ ವ್ಯಾಪಾರದ ಕೇಂದ್ರಗಳಾಗಿದ್ದರಿಂದ ಆರ್ಥಿಕವಾಗಿ ಆ ಪ್ರದೇಶ ಸದೃಢವಾಗಿ ಇರ್ತಾ ಇತ್ತು. ಇದೇ ಕಾರಣದಿಂದ ಮೊಘಲ ರಾಜರುಗಳಿಗೆ ದೇಗುಲಗಳು ಕಣ್ಣಿಗೆ ಬೀಳ್ತಿದ್ವು.
ಮಧ್ಯಪ್ರದೇಶದ ವಿಜಯ ದೇವಾಲಯ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದು ಅತ್ಯಂತ ಶ್ರೀಮಂತವಾಗಿತ್ತು. ಒಂದು ವೇಳೆ ಔರಂಗಜೇಬನ ಘೋರ ಕೃತ್ಯಕ್ಕೆ ಅದು ತುತ್ತಾಗದೆ ಹೋಗಿದ್ರೆ ಅದು ಕಾಂಬೋಡಿಯಾದ ಅಂಗುರ್ ವ್ಯಾಟ್ ದೇಗುಲದಷ್ಟೇ ಪ್ರಸಿದ್ಧಿಯನ್ನ ಪಡಿತಾ ಇತ್ತು. 5ರಿಂದ 6ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಂತಹ ಈ ದೇಗುಲ ಪರಮಾರ ರಾಜ ನರವರ್ಮನಿಂದ ನಿರ್ಮಾಣಗೊಂಡಿತ್ತು. ಈ ದೇಗುಲವು ಔರಂಗಜೇಬನ ದಾಳಿಗೆ ತುತ್ತಾದ ಮೇಲೆ ಮರು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದರ ಮೇಲೆ ಮತ್ತೆ ಮತ್ತೆ ದಾಳಿ ಮಾಡಿ ಈ ದೇವಾಲಯವನ್ನ ಪೂರ್ತಿಯಾಗಿ ನಾಶ ಮಾಡಿಬಿಟ್ಟರು ಈ ಮೊಘಲರು. ಹಿಂದೂಗಳ ಪವಿತ್ರ ಸ್ಥಳ ಎಂದೇ ಹೇಳಲಾಗುವ ಕಾಶಿಯ ವಿಶ್ವನಾಥನ ಸನ್ನಿಧಿಯ ಮೇಲೆ 1664ರಲ್ಲಿ ಔರಂಗಜೇಬ ಮೊದಲ ಬಾರಿ ದಾಳಿ ಮಾಡಿದ್ದ. ಆದರೆ ಆತನ ಯತ್ನವನ್ನ ಅಂತೂ ನಾಗಸಾಧುಗಳು ವಿಫಲಗೊಳಿಸಿದ್ರು. ಆದರೆ ಪಟ್ಟು ಬಿಡದ ಔರಂಗಜೇಬ 1669ರಲ್ಲಿ ಮತ್ತೆ ಕಾಶಿಯ ಮೇಲೆ ದಾಳಿ ನಡೆಸಿ ಕಾಶಿಯನ್ನ ಧ್ವಂಸ ಮಾಡಿದ್ದ. ಅಷ್ಟೇ ಅಲ್ಲ, ಅದೇ ವೇಳೆಯಲ್ಲಿ ಆತ ಇಂದು ಸುದ್ದಿಯಲ್ಲಿರುವಂತಹ ಜ್ಞಾನವ್ಯಾಪಿ ಮಸೀದಿಯನ್ನ ಕಟ್ಟಿದ ಅಂತಲೂ ಹೇಳಲಾಗ್ತಾ ಇದೆ. ಪ್ರಿಯ ವೀಕ್ಷಕರೇ, ಇತಿಹಾಸ ತಜ್ಞರು ಹೇಳುವ ಪ್ರಕಾರ 1679ರಿಂದ 1680ರ ಅವಧಿಯಲ್ಲಿ ಔರಂಗಜೇಬ ಅತ್ಯಂತ ಹೆಚ್ಚು ದೇಗುಲಗಳನ್ನು ಧ್ವಂಸ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಜೈಪುರ ಭಾಗದಲ್ಲಿ ರಜಪೂತರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುವ ನೆಪದಲ್ಲಿ ಮಾಲ್ವರ್ ಒಂದರಲ್ಲಿಯೇ 175ಕ್ಕೂ ಹೆಚ್ಚು ದೇಗುಲಗಳನ್ನು ನೆಲಸಮಗೊಳಿಸಲಾಗಿತ್ತು. ಇನ್ನು ಇತಿಹಾಸಕಾರರು ಉಲ್ಲೇಖಿಸಿದ ಪ್ರಕಾರ ಆ ಕಾಲದಲ್ಲಿ ದೇಗುಲಗಳ ಮೇಲೆ ದಾಳಿ ಮಾಡಿ ಅದನ್ನ ಧ್ವಂಸ ಮಾಡಿ ಅಲ್ಲಿದ್ದ ಚಿನ್ನ ಬೆಳ್ಳಿಯನ್ನ ದೋಚಿ ಅಲ್ಲಿದ್ದ ಅರ್ಚಕರನ್ನ ಹಾಗೂ ಅವರ ಕುಟುಂಬವನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಬಲವಂತ ಮಾಡಲಾಗ್ತಿತ್ತಂತೆ. ಇನ್ನು ಅವರು ಒಪ್ಪದಿದ್ದಾಗ ಅವರನ್ನ ಭೀಕರವಾಗಿ ಕೊಲ್ಲಲಾಗುತ್ತಿತ್ತಂತೆ. ಬೋನಿನಲ್ಲಿ ಇಡುವಂತಹ ಸಿಂಹದ ಬಾಯಿಗೆ ದೂಡುವುದೋ ಇಲ್ಲವೇ ಚರ್ಮವನ್ನ ಸುಲಿಯುವುದೋ ಇಲ್ಲವಾದರೆ ಕುದಿಯುವ ಎಣ್ಣೆಯಲ್ಲಿ ಹಾಕುವುದೋ ಔರಂಗಜೇಬ ನೀಡುವಂತಹ ಶಿಕ್ಷೆಯಾಗಿತ್ತಂತೆ. ಹಾಗಾಗಿಯೇ ಆ ಸಮಯದಲ್ಲಿ ಔರಂಗಜೇಬನ ಕಠಿಣ ಶಿಕ್ಷೆಗೆ ಹೆದರಿ ಹಿಂದೂ ಧರ್ಮವನ್ನ ಬಿಟ್ಟು ಇಸ್ಲಾಂ ಧರ್ಮಕ್ಕೆ ಸೇರಿದರು ಅಂತ ಹೇಳಲಾಗುತ್ತೆ. ಇಲ್ಲವಾದರೆ ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಮರಣ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಇನ್ನು ಮಹಿಳೆಯರನ್ನ ಲೈಂಗಿಕವಾಗಿ ಬಳಸಿಕೊಳ್ಳಲಾಗ್ತಾ ಇತ್ತು. ತನ್ನ ಕಾಮತೃಷೆ ತೀರಿದ ಮೇಲೆ ಅವರನ್ನ ಭೀಕರವಾಗಿ ಕೊಲ್ಲಿಸುವುದರಲ್ಲಿ ಔರಂಗಜೇಬ ಕುಖ್ಯಾತಿಯನ್ನು ಪಡೆದಿದ್ದ. ಹಾಗಾಗಿಯೇ ಅವನಿಗೆ ಕಾಮಪಿಪಾಸಿ ಅಂತ ಕರೆಯಲಾಗುತ್ತದೆ. ಹಾಗಾಗಿಯೇ ಅವನ ಆಳ್ವಿಕೆಯ ಕಾಲದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳನ್ನ ಪೋಷಕರೇ ಕೊಂದಂತಹ ಇತಿಹಾಸವಿದೆ. ಮೊದಲೇ ರಸಿಕತೆಯಲ್ಲಿ ಹೆಸರು ಮಾಡಿದ್ದಂತಹ ಔರಂಗಜೇಬನಿಗೆ ದಿಲ್ರಾಸ್ಮಾನ್ ಬೇಗಂ, ನವಾಬಾಯ್, ಔರಂಗಾಬಾದಿ ಮಹಲ್, ಉದಯ್ಪುರಿ ಮಹಲ್, ಜೈನಬಾದಿ ಮಹಲ್, ದೌಲತಾಬಾದಿ ಮಹಲ್ ಎನ್ನುವಂತಹ ಪತ್ನಿಯರಿದ್ರು. ಆದರೂ ಹಲವಾರು ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯವನ್ನ ನೀಡಿ ಅವರ ಬದುಕನ್ನೇ ಸರ್ವನಾಶ ಮಾಡಿದಂತಹ ಮಹಾದುಷ್ಟ ಔರಂಗಜೇಬನು. ಆದರೂ ಎಡಚಿಂತಕರು ಸತ್ಯದ ತಲೆಯ ಮೇಲೆ ಹೊಡೆದಂತೆ ಔರಂಗಜೇಬನ ಬಗ್ಗೆ ಪುಂಖಾನುಪುಂಖವಾಗಿ ಹೊಗಳಿ ಮಾತನಾಡುತ್ತಲೇ ಇದ್ದಾರೆ. ಅಷ್ಟಲ್ಲದೆ ದೇಗುಲಗಳ ದತ್ತಿಗಳ ನಿರ್ಮಾಣದಲ್ಲಿ ಔರಂಗಜೇಬನ ಕೊಡುಗೆ ಅಪಾರ ಅಂತ ನಮ್ಮೆಲ್ಲರ ಕಣ್ಣಿಗೆ ಮಣ್ಣೆರಚುತ್ತಲೇ ಬಂದಿದ್ದಾರೆ. ಶಿವಾಜಿ ಮಹಾರಾಜರ ಮಗನಾದ ಸಾಂಬಾಜಿ ರಾಜರು ಔರಂಗಜೇಬನಿಗೆ ಸೆರೆ ಸಿಕ್ಕಾಗ ಮುಸಲ್ಮಾನನಾದರೆ ಜೀವದಾನ ಸಿಗುವುದು ಎಂಬುದಾಗಿ ಹೇಳಿದ್ರು. ನಾನು ವೀರ ಶಿವಾಜಿಯ ಮಗ, ಬದುಕಿದ್ದರೆ ಹಿಂದೂ ಧರ್ಮದಲ್ಲಿ ಹಿಂದೂವಾಗಿ ಬದುಕುತ್ತೇನೆ ಎಂದಾಗ ಸಾಂಬಾಜಿಯನ್ನ ಪಾಪಿ ಔರಂಗಜೇಬನು 22 ದಿನಗಳವರೆಗೆ ಅವರನ್ನ ವಿವಿಧ ರೀತಿಯಲ್ಲಿ ಹಿಂಸಿಸಿದನು. ಕೊನೆಗೆ ಸಂಭಾಜಿಯ ಕಣ್ಣನ್ನ ಕುಕ್ಕಿಸಿದನು, ನಾಲಿಗೆಯನ್ನ ಕತ್ತರಿಸಿದನು. ಆದರೂ ಮೃತ್ಯುವು ರಾಜನನ್ನ ಸ್ಪರ್ಶಿಸಲಿಲ್ಲ. ಸಂಭಾಜಿ 1 ತಿಂಗಳವರೆಗೂ ಜೀವವನ್ನ ಸವೆಸಿದರೆ ಹೊರತು ಧರ್ಮವನ್ನ ಬಿಡಲಿಲ್ಲ. ಕೊನೆಗೆ ಅರೆಜೀವವಿರುವ ಸ್ಥಿತಿಯಲ್ಲಿ ಅವರ ದೇಹವನ್ನ ವಡು ಎಂಬ ಹಳ್ಳಿಯ ಕಾಡಿಗೆ ತಂದು ಅವರ ಎಲ್ಲ ಅಂಗಗಳನ್ನ ತುಂಡರಿಸಲಾಯಿತು. ಇಷ್ಟು ಕ್ರೂರವಾಗಿ ಹಿಂದೂಗಳನ್ನ ಹಿಂಸಿಸಿ ಹಿಂದೂಗಳ ದೇವಾಲಯಗಳನ್ನ ಧ್ವಂಸ ಮಾಡಿ ಹೆಣ್ಣು ಮಕ್ಕಳನ್ನ ತನ್ನ ಕಾಮತೃಷಿಗೆ ಬಳಸಿಕೊಂಡಂತಹ ಇಂತಹ ವ್ಯಕ್ತಿಯ ಹೆಸರನ್ನ ಭಾರತದ ರಸ್ತೆಗಳಿಗೆ ಇಟ್ಟೇನು ಪ್ರಯೋಜನ? ನೀವೇ ಯೋಚಿಸಿ ನೋಡಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಹಿಂದೂಗಳ ದೇವಸ್ಥಾನಗಳನ್ನೇ ಧ್ವಂಸ ಮಾಡಿ ಮಸೀದಿಯನ್ನ ನಿರ್ಮಿಸಿ ಹಿಂದೂಗಳನ್ನೇ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಿ ಹೆಣ್ಣನ್ನ ಭೋಗದ ವಸ್ತುವಿನಂತೆ ಬಳಸಿಕೊಂಡ ಮಹಾಕ್ರೂರಿ ಔರಂಗಜೇಬನ ಕುರಿತಾಗಿ ಹಲವು ಸಂಗತಿಗಳನ್ನ ನೋಡ್ಕೊಂಡು ಬಂದ್ರಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.